ಖ್ಯಾತ ಭಜನೆ ತರಬೇತುದಾರ ಸ್ವಗೃಹದಲ್ಲೇ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ನಡೂರು ಎಂಬಲ್ಲಿ ನಡೆದಿದೆ. 35 ವರ್ಷದ ಪ್ರಕಾಶ್ ಕುಲಾಲ್ ಮೃತ ದುರ್ದೈವಿ. ಪ್ರಕಾಶ್ ಅವರು ಹಿಂದಿನ ದಿನ ಸಂಜೆ ಭಜನಾ ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದು ಮಲಗಿದ್ದರು. ಬೆಳಿಗ್ಗೆ ಅವರಿಗೆ ಆತ್ಮೀಯರೊಬ್ಬರು ಕರೆ ಮಾಡಿದಾಗ ಕರೆ ಸ್ವೀಕರಿಸದಿದ್ದಾಗ ಅನುಮಾನಗೊಂಡು ಮನೆಯ ಮಾಡಿನ ಹಂಚು ತೆಗೆದು ಒಳಗೆ ಹೋಗಿ ನೋಡಿದಾಗ ಪ್ರಕಾಶ್ ಮಲಗಿದ್ದಲ್ಲಿ ಮೃತಪಟ್ಟಿದ್ದರು ಎಂದು ತಿಳಿದು ಬಂದಿದೆ. ಪ್ರಕಾಶ್ ಕುಲಾಲ್ ಅತಿದೊಡ್ಡ ಭಜನಾ ಕಾರ್ಯಕ್ರಮಗಳಲ್ಲಿ ಒಂದಾದ ಸಂಕೀರ್ತನ ಮಂದಾರ್ತಿ ಸೇರಿ 10 ಹಲವು ಕಡೆಗಳಲ್ಲಿ ತಮ್ಮನ್ನ ಭಜನೆಗಾಗಿ ಸಮರ್ಪಿಸಿಕೊಂಡಿದ್ದ ಯುವಕ. ಯಾವುದೇ ಹಣ ಅಥವಾ ಇತರ ಫಲಾಪೇಕ್ಷೆಗಳಿಲ್ಲದೆ ಭಜನಾ ತರಬೇತಿ ನೀಡ್ತಾ ಇದ್ರು. ತನ್ನ ಹೆಚ್ಚಿನ ಸಮಯವನ್ನ ಭಜನೆಗಾಗಿ ಮೀಸಲಿಡ್ತಾ ಇದ್ರು. ಮೃತರು ಪತ್ನಿ, ಮಗು ಮತ್ತು ಪೋಷಕರನ್ನ ಅಗಲಿದ್ದಾರೆ.